ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆಯ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸಲಿರುವ ಕೀರ್ತನೆ 106. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮ ಮೇಲೆ ಇಳಿದು ಬರಲಿ. ಈ ಸುವಾರ್ತೆಯನ್ನು ಆಲಿಸುವ ಪ್ರತಿಯೊಬ್ಬರೂ ಪವಿತ್ರ ಆತ್ಮರಲ್ಲಿ ತುಂಬಲ್ಪಡಲಿ ಹಾಗೂ ಸೌಖ್ಯ ಹೊಂದಲಿ. ಈ ಸುವಾರ್ತೆಯನ್ನು ಸಾರಲು ಬೇಕಾದ ಜ್ಞಾನವನ್ನು ನನಗೆ ಕರುಣಿಸು, ಅರ್ಥೈಸಲು ಬೇಕಾದ ಜ್ಞಾನವನ್ನು ಆಲಿಸುವವರಿಗೆ ಕರುಣಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆದ್ಮೇಲೆ ತೆಗೆದುಕೊಳ್ಳೋಣ ಕೀರ್ತನೆ 106. ಬೈಬಲ್ ಇದ್ರೆ ಓಪನ್ ಮಾಡಿ. ಈ ಕೀರ್ತನೆಯಲ್ಲಿ ನಾವು ನೋಡ್ತೀವಿ 1 ರಿಂದ 49 ವಾಕ್ಯಗಳಿವೆ. ಪ್ರಭುವಿಗೆ ವಂದನೆ, ಆತನಿಂದ ಕ್ಷಮಾ ಯಾಚನೆ. ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ. ತೋರಿ ಆತನಿಗೆ ನಿಮ್ಮ ಸ್ತೋತ್ರ, ಕೃತಜ್ಞತ. ವರ್ಣಿಸಬಲ್ಲವನಾರು ಆತನ ಮಹತ್ ಕಾರ್ಯಗಳನ್ನು, ಯೋಗ್ಯ ರೀತಿಯಲ್ಲಿ ಹೊಗಳಬಲ್ಲವರಾರು ಆತನನ್ನು. ನ್ಯಾಯದಂತೆ ನಡೆಯುವವರು ಧನ್ಯರು, ಅವಿರತವಾಗಿ ನೀತಿವಂತರು ಧನ್ಯರು. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ, ನೆರವು ನೀಡೆನಗೆ ಸ್ವಾಮಿ ನೀನಾ ಜನರನ್ನು ಉದ್ಧರಿಸುವಾಗ. ನೀನಾರಿಸಿಕೊಂಡಿರುವ ಪ್ರಗತಿಯನ್ನು ನಾ ಕಾಣ ಮಾಡು, ನಿನ್ನ ಜನಾಂಗದವರ ಸಂತಸವನ್ನು ನಾ ಸವಿಯ ಮಾಡು. ನಿನ್ನ ಸ್ವಕೀಯರ ಮಹಿಮೆಯಲ್ಲೆನಗೆ ಪಾಲನ್ನು ನೀಡು. ನಮ್ಮ ಪಿತೃಗಳಂತೆಯೇ ಪಾಪಿಗಳು ನಾವು, ಅಕ್ರಮಗೈದೆವು, ಅಪರಾಧಿಗಳಾದೆವು. ಗ್ರಹಿಸಲಿಲ್ಲ ಪಿತೃಗಳು ನಿನ್ನ ಅದ್ಭುತಗಳನ್ನು ಈಜಿಪ್ಟಿನಲ್ಲಿ, ಸ್ಮರಿಸಲಿಲ್ಲವರು ನಿನ್ನ ಛಲ ಪ್ರೇಮಾತಿಶಯಗಳನ್ನು ಅಲ್ಲಿ. ಬದಲಿಗೆ ಮಹೋನ್ನತನನ್ನೇ ಪ್ರತಿಭಟಿಸಿದರು ಕೆಂಗಡಲ ಬಳಿ. ಆದರೂ ತನ್ನ ನಾಮ ಪ್ರಯುಕ್ತ ರಕ್ಷಿಸಿದನವರನ್ನು ಪ್ರಕಟಿಸಿದನಾತ ಹೀಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು. ಒಣಗಿ ಹೋಯಿತ ಕೆಂಗಡಲು ಆತನ ಗದರಿಕೆಗೆ, ದಾಟಿಸಿದನ ಸಾಗರವನ್ನು ಅಡವಿಯೋ ಎಂಬ ಹಾಗೆ. ತಪ್ಪಿಸಿದನವರನ್ನು ವೈರಿಗಳ ಕೈಯಿಂದ, ರಕ್ಷಿಸಿದನು ಆ ಶತ್ರುಗಳ ಹಿಡಿತದಿಂದ. ಮುಳುಗಿಸಿತು ಜಲರಾಶಿ ಆ ಶತ್ರುಗಳನ್ನು, ಉಳಿಯಗೊಳಿಸಲಿಲ್ಲ ಅವರಲ್ಲೊಬ್ಬನನು. ಆಗ ನಂಬಿದರು ಪ್ರಭುವಿನ ಮಾತನು, ಮಾಡಿದರಾಗ ಆತನ ಗುಣಗಾನವನು. ಆದರೆ ಮರೆತರು ಬೇಗನೆ ಆತನ ಸತ್ಕಾರ್ಯಗಳನ್ನು, ಕಾಯದೆ ಹೋದರೂ ಆತನ ಸಂಕಲ್ಪ ಸಾಧನೆಯನು. ಆಶಾಪಾಶಗಳಿಗೆ ಈಡಾದರು ಅಡವಿಯೋಳು, ದೇವನನ್ನೇ ಪರಿಶೋಧಿಸಿದರು ಅರಣ್ಯದೊಳು. ಪೂರೈಸಿದನಾತ ಅವರ ಕೋರಿಕೆಯನ್ನು, ಕಳುಹಿಸಿದನಾದರೆ ಭೀಕರ ರೋಗವನು. ಅಸೂಯಗೊಂಡರು ಪಾಳೆಯದೊಳು ಮೋಶೆಯ ಮೇಲೆ, ಪ್ರಭುವಿಗೆ ಪ್ರತಿಷ್ಠಿತನಾದ ಆ ಆರೋನನ ಮೇಲೆ. ಭೂಮಿ ಬಾಯ್ದೆರೆದು ನುಂಗಿತು, ದಾತಾನನನು ಮುಚ್ಚಿಬಿಟ್ಟಿತು ಅಭಿರಾಮನ ಕಡೆಯವರನು. ಆ ಜನರ ಮಧ್ಯದಲ್ಲಿ ಬೆಂಕಿ ಹಬ್ಬಿತು, ಅಗ್ನಿಜ್ವಾಲೆ ದಹಿಸಿಬಿಟ್ಟಿತು ಆ ದುಷ್ಟರನು. ಹೊರೇಬಿನಲ್ಲಿ ಮಾಡಿದರು ಬಸವನನ್ನು ಆರಾಧಿಸಿದರು ಆ ಎರಕದ ಶಿಲೆಯನು. ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನು. ಆರಿಸಿಕೊಂಡರು ಹುಲ್ಲು ತಿನ್ನುವ ಬಸವನ ವಿಗ್ರಹವನು, ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನು. ಈಜಿಪ್ಟಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು, ಹಾಮ ನಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು, ಕೆಂಗಡಲ ಬಳಿ ನಡೆದ ಘೋರ ಕೃತ್ಯಗಳನ್ನು ಎಂತಲೇ ಸಂಹರಿಸುವೆ ಎನ್ನಲು ಪ್ರಭು ಅವರನ್ನು. ಆಪ್ತ ಮೋಶೆಯು ಮಧ್ಯಸ್ಥನಾಗಿ ಬಂದನು, ಸಂಹರಿಸದಂತೆ ಶಮನಗೊಳಿಸಿದನ ಕೋಪವನು. ಅವರು ಬೇಡವೆಂದರು ಆ ಚೆಲುವಿನ ನಾಡನು, ನಂಬದೆ ಹೋದರೂ ಅವನಿತ್ತ ವಾಗ್ದಾನವನು. ಗೊಣಗುಟ್ಟಿದರೂ ತಮ್ಮ ಗುಡಾರಗಳಲ್ಲಿ, ನಂಬಿಕೆ ಇಡಲಿಲ್ಲ ಆತನ ಮಾತಿನಲ್ಲಿ.
ಈ ಕಾರಣ ಆಣೆ ಇಟ್ಟನು ಕೈ ಎತ್ತಿ, ಬೀಳ ಮಾಡುವೆನು ನಿಮ್ಮನ್ನು ಅಡವಿಯಲಿ, ಚದರಿಸುವೆನು ನಿಮ್ಮ ಸಂತಾನವನ್ನು ಹೊರನಾಡುಗಳಲ್ಲಿ. ಅಳಿದು ಹೋಗುವರವರು ಅನ್ಯ ಜನಾಂಗಗಳ ಮಧ್ಯೆಯಲ್ಲಿ, ಬಾಳ್ ಪೆಗೋರ ದೇತೆಯ ಊಳಿಗರವರಾದರು. ಸತ್ತವರಿಗರ್ಪಿಸಿದ ಬಲಿಯನ್ನು ಉಣ್ಣುವವರಾದರು. ಅವರ ಅಕ್ರಮ ನಡತೆ ಪ್ರಭುವನ್ನು ಕೆಣಕಿತು, ಭೀಕರ ವ್ಯಾಧಿ ಅವರ ಮಧ್ಯೆ ಹಬ್ಬಿತು. ಫಿನೆಹಾಸನೆದ್ದು ದಂಡಿಸಿದೊಡನೆ ನಿಂತು ಹೋಯಿತು ಆ ಘೋರ ಬೇನೆ. ಆತ ಮಾಡಿದ ನೈಪುಣ್ಯ ಆಯಿತು ತಲತಲಾಂತರಕ್ಕೂ ಗಣ್ಯ. ಮೆರಿಬಾ ನದಿಯ ಬಳಿ ರೇಗಿಸಿದರಾತನನು, ಹೀಗೆ ಬರಮಾಡಿದರು ಮೋಶೆಗೂ ಹಾನಿಯನು. ನಿಂತರಾಗ ದೇವರಾತ್ಮನಿಗೆ ವಿರೋಧವಾಗಿ ನುಡಿಯಬೇಕಾಯಿತು ಮೋಶೆಯು ಅವಿವೇಕವಾಗಿ. ಅನುಸರಿಸಲಿಲ್ಲ ಅವರು ಪ್ರಭುವಿನಾಜ್ಞೆಯನು, ಆತ ಸಂಹರಿಸಲಿಲ್ಲ ಶೋಧಿಸಿದ ಜನರನ್ನು. ಅನ್ಯ ಜನರೊಡನವರು ಕಲಿತು ಬೆರೆತು ಹೋದರು, ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಪೂಜೆ ಮಾಡಿದರು ಆ ಜನರ ವಿಗ್ರಹಗಳಿಗೆ, ಉರುಲಾದವು ಆ ವಿಗ್ರಹಗಳೇ ಅವರಿಗೆ. ತಮ್ಮ ಪುತ್ರ ಪುತ್ರಿಯರನ್ನೇ ಅರ್ಪಿಸಿದರು, ದೆವ್ವಭೂತಗಳಿಗೆ ಅವರನ್ನು ಬಲಿ ಕೊಟ್ಟರು. ಸುರಿಸಿದರು ತಮ್ಮ ಮಕ್ಕಳ ನಿರ್ದೋಷ ರಕ್ತವನ್ನು, ಬಲಿ ಕೊಟ್ಟರು ಕಾನಾನ್ಯರ ವಿಗ್ರಹಗಳಿಗೆ ಅವರನ್ನು. ಹೊಲೆ ಮಾಡಿದರಿಂದ ಕೊಲೆಗಳಿಂದ ದೇಶವನ್ನು. ಅಶುದ್ಧರಾದರವರು ತಮ್ಮ ದುಷ್ಕೃತ್ಯಗಳಿಂದ, ದೇವದ್ರೋಹಿಗಳಾದರೂ ದುರಾಚಾರಗಳಿಂದ. ಕೆರಳಿತು ಕೋಪ ಆ ಜನರ ಮೇಲೆ ಪ್ರಭುವಿಗೆ, ತನ್ನವರ ನಡತೆ ಅಸಹ್ಯವಾಯಿತು ಆತನಿಗೆ. ಎಂತಲೇ ಒಪ್ಪಿಸಿದನವರನ್ನು ಅನ್ಯ ರಾಷ್ಟ್ರಗಳ ಕೈಗೆ. ಹಾಗೆ ಮಾಡುತ್ತಿದ್ದವರೇ ಅಧಿಕಾರಿಗಳಾದರವರಿಗೆ, ಗುರಿಯಾದರೂ ಶತ್ರು ಶೋಷಣೆಗೆ. ಕುಗ್ಗಿ ಹೋದವರು ಅವರ ಕೈ ಕೆಳಗೆ. ಪ್ರಭು ಪದೇ ಪದೇ ವಿಮುಕ್ತಗೊಳಿಸಿದನಾದರೂ ಪರ್ಯಾಲೋಚಿಸದೆ ಪ್ರತಿಭಟನೆ ಮಾಡಿದರವರು. ಈ ಪರಿಯ ಅಕ್ರಮದ ನಿಮಿತ್ತ ಅವನತಿಗಿಳಿದರು. ನೋಡಿದ ನಾಥ ಅವರ ಕಷ್ಟ ಕಾರ್ಪಣ್ಯವನ್ನು, ಗಮನಿಸಿದನು ಅವರ ಅರ್ಥನಾದವನು. ನೆನಪಿಗೆ ತಂದುಕೊಂಡನು ತನ್ನೊಡಂಬಡಿಕೆಯನು, ದಯಾಳುತನದಿಂದ ತೋರಿದನವರಿಗೆ ಕರುಣೆಯನು. ಬಂಧಿಸಿದವರಿಂದಲೂ ದಯೆಯನ್ನು ದೊರಕಿಸಿದನು. ಹೇ ಪ್ರಭು ನಮ್ಮ ದೇವ, ನಮ್ಮನ್ನುದ್ಧರಿಸು, ನಾಡು ನಾಡುಗಳಿಂದ ನಮ್ಮನ್ನೊಂದುಗೂಡಿಸು. ನಿನ್ನ ಪವಿತ್ರ ನಾಮವನ್ನು ನಾವು ಭಜಿಸುವೆವು, ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ಹೆಚ್ಚಳ ಪಡುವೆವು. ಇಸ್ರಾಯೇಲಿನ ದೇವನಾದ ಪ್ರಭುವಿಗೆ ಸ್ತೋತ್ರ, ಅನಾದಿಯಿಂದ ಯುಗ ಯುಗಾಂತರಕ್ಕೂ ಸ್ತೋತ್ರ. ಜನರೆಲ್ಲರೂ ಹೇಳಲಿ ಆಮೆನ್. ಪ್ರಭುವಿಗೆ ಸ್ತೋತ್ರ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಕೀರ್ತನೆ 105ನೇ ಕೀರ್ತನೆಯನ್ನು ನಾವು ಧ್ಯಾನಿಸಿದೆವು. ಹೇಗೆ ಇಸ್ರಾಯೇಲ್ ಜನಾಂಗದವರನ್ನು ದೇವರು ರಕ್ಷಿಸಿದರು, ಬಿಡಿಸಿದರು ಮತ್ತು ಅವರನ್ನು ವಿಮೋಚನೆಯೆಡೆಗೆ ತಂದರು ಎಂಬುದಾಗಿ ನಾವು ಆಲಿಸಿದೆವು. ಈ ಕೀರ್ತನೆ ನಮಗೆ ಪ್ರಭುವಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು ಮತ್ತು ಆತನಿಂದ ಕ್ಷಮಾಯಾಚನೆಯನ್ನು ನಾವು ಪಡೆಯಬೇಕು. ನಾವು ಕ್ಷಮಾಯಾಚನೆ ಆತನತ್ತ ಬೇಡಿಕೊಳ್ಬೇಕು. ನೋಡೋಣ, ಈ ಕೀರ್ತನೆಯಲ್ಲಿ ನಾವು ಪ್ರವೇಶಿಸೋಣ ಅಥವಾ ಪ್ರಯಾಣ ಮಾಡೋಣ. ಈ ಕೀರ್ತನೆಯ ಅನುಭವವನ್ನು ನಾವು ಪಡೆಯೋಣ. ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ. ತೋರಿ ಆತನಿಗೆ ನಿಮ್ಮ ಸ್ತುತಿ ಸ್ತೋತ್ರ ಕೃತಜ್ಞತ. ದೇವರಿಗೆ ಸಲ್ಲತಕ್ಕದ್ದು ಯಾವುದು? ಗೌರವ, ಸ್ತುತಿ, ಸ್ತೋತ್ರ. ಏಕೆಂದರೆ ಅವರು ಮಹಿಮಾನ್ವಿತ ದೇವರು. ಅವರಿಗೆ ನಮ್ಮ ಸ್ತುತಿ ಸ್ತೋತ್ರಗಳ ಅಗತ್ಯವಿಲ್ಲದಿದ್ದರೂ ನಮಗೆ ಅದರ ಅಗತ್ಯವಿದೆ. ಏಕೆಂದರೆ ಅವರು ನಮ್ಮ ದೇವರು, ಸೃಷ್ಟಿಕರ್ತರಾಗಿದ್ದಾರೆ. ಅದರ ಕೀರ್ತನಕಾರ ಆರಂಭ ಮಾಡುವ ಹೇಳ್ತಾನೆ, ಪ್ರಭು ದಯಾಪೂರಿತ, ಆತ ನಮ್ಮನ್ನು ಎಲ್ಲ ಕೇಡುಗಳಿಂದ ರಕ್ಷಿಸಿದ್ದಾರೆ. ಮಾತ್ರವಲ್ಲ, ದಯವುಳ್ಳ ದೇವರವರಾಗಿದ್ದಾರೆ. ಅವರ ಪ್ರೀತಿ ಶಾಶ್ವತ. ತೋರಿ ಆತನಿಗೆ ನಿಮ್ಮ ಸ್ತೋತ್ರ, ಕೃತಜ್ಞತೆ ಉಳ್ಳವರಾಗಿರಿ. ವರ್ಣಿಸಬಲ್ಲವನಾರು ಆತನ ಮಹತ್ ಕಾರ್ಯಗಳನ್ನು, ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸಬಲ್ಲವನಾರು? ಯೋಗ್ಯ ರೀತಿಯಲ್ಲಿ ಹೊಗಳಬಲ್ಲವರಾರು ಆತನನ್ನು? ನಾವೆಷ್ಟೇ ಮಾಡಿದರೂ ಅದು ಕಡಿಮೆಯೇ. ನ್ಯಾಯದಂತೆ ನಡೆಯುವವರು ಧನ್ಯರು, ಅವಿರತವಾಗಿ ನೀತಿವಂತರು ಧನ್ಯರು. ಅಂದರೆ ನ್ಯಾಯದಂತೆ ಜೀವಿಸುವವರು ಅವರು ಧನ್ಯರು.
ಮರೆಯಬೇಡೆಂದನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ, ನೆರವು ನೀಡೆನಗೆ ಸ್ವಾಮಿ ನೀನಾ ಜನರನ್ನು ಉದ್ಧರಿಸುವಾಗ. ಪ್ರಭು ನನ್ನನ್ನು ಮರೀಬೇಡ. ಯಾಕಂದ್ರೆ ಅನೇಕ ಬಾರಿ ನಮಗೆ ಅಂತ ಅನುಭವಗಳು, ಕೀರ್ತನಕಾರನಿಗೂ ಕೂಡ ಆದ ಅನುಭವಗಳನ್ನು ಆತ ಬರೀತಾ ಇದ್ದಾನೆ. ಮರೆಯಬೇಡ ಎನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ, ನೆರವು ನೀಡೆನಗೆ ಸ್ವಾಮಿ ನೀನಾ ಜನರನ್ನು ಉದ್ಧರಿಸುವಾಗ. ನೀನು ಆರಿಸಿಕೊಂಡಿರುವ ಪ್ರಗತಿಯನ್ನು ನಾ ಕಾಣ ಮಾಡು. ನೋಡಿ, ಇವತ್ತು ನಮಗೆಲ್ಲರಿಗೂ ಸಮೃದ್ಧಿ ಬೇಕು, ಪ್ರಗತಿ ಬೇಕು. ಆ ಪ್ರಗತಿ ಎಲ್ಲಿಂದ ಬರುತ್ತೆ? ಆ ಸಮೃದ್ಧಿ ಎಲ್ಲಿಂದ ಬರುತ್ತೆ? ಆ ಸಮೃದ್ಧಿ ದೇವರಿಂದ ಬರುತ್ತೆ. ದೇವರು ಕೊಡುವ ಸಮೃದ್ಧಿ, ದೇವರು ಕೊಡುವ ಸಮಾಧಾನ, ದೇವರು ಕೊಡುವ ಶಾಂತಿ, ದೇವರು ಕೊಡುವ ಆರೋಗ್ಯ, ಆನಂದ ನಮಗೆಲ್ಲರಿಗೂ ಬೇಕಾಗಿದೆ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ, ನೆರವು ನೀಡೆನಗೆ ಸ್ವಾಮಿ ನೀನಾ ಜನರನ್ನು ಉದ್ಧರಿಸುವಾಗ. ನೀನು ಆರಿಸಿಕೊಂಡಿರುವ ಪ್ರಗತಿಯನ್ನು ನಾ ಕಾಣ ಮಾಡು. ನನ್ನ ಪ್ರಗತಿ ನಿನ್ನ ಕೈಯಲ್ಲಿದೆ. ನಿನ್ನ ಜನಾಂಗದವರ ಸಂತಸವನ್ನು ನಾ ಸವಿಯ ಮಾಡು. ನಿನ್ನ ಸ್ವಕೀಯರ ಮಹಿಮೆಯಲ್ಲೆನಗೆ ಪಾಲನ್ನು ನೀಡು. ನಮ್ಮ ಪಿತೃಗಳಂತೆ ಪಾಪಿಗಳು ನಾವು, ಅಕ್ರಮಗೈದೆವು, ಅಪರಾಧಿಗಳಾದೆವು. ನಾವು ಕೂಡ, ನಮ್ಮಲ್ಲಿ ಬಲಹೀನತೆ ಇದೆ. ಇವತ್ತು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಬಲಹೀನತೆ ಇದೆ. ಪ್ರತಿಯೊಬ್ಬರಲ್ಲೂ ಪಾಪದ ಕುರುಹುಗಳು ಇವೆ, ಅಥವಾ ಪಾಪಕ್ಕೆ ಒಳಗಾಗಿದ್ದು ಇದೆ ನಾವೆಲ್ಲರೂ. ಆದ್ದರಿಂದ ಅವರು ಹೇಳ್ತಾರೆ, ನಿನ್ನ ಜನಾಂಗದವರ ಸಂತಸವನ್ನು ಸವಿಯ ಮಾಡು. ನಿನ್ನ ಸ್ವಕೀಯರ ಮಹಿಮೆಯಲ್ಲೆನಗೆ ಪಾಲನ್ನು ನೀಡು. ನಮ್ಮ ಪಿತೃಗಳಂತೆ ಪಾಪಿಗಳು ನಾವು, ಅಕ್ರಮಗೈದೆವು, ಅಪರಾಧಿಗಳಾದೆವು. ದೇವರ ಮುಂದೆ ಒಪ್ಪಿಕೊಳ್ಳುವುದು ಬಲಹೀನತೆ ಅಲ್ಲ, ಅದು ಲಜ್ಜೆ ಅಲ್ಲ, ಬದಲಾಗಿ ಅದು ಆಶೀರ್ವಾದ. ಗ್ರಹಿಸಲಿಲ್ಲ ಪಿತೃಗಳು ನಿನ್ನ ಅದ್ಭುತಗಳನ್ನು ಈಜಿಪ್ಟಿನಲ್ಲಿ, ಸ್ಮರಿಸಲಿಲ್ಲವರು ನಿನ್ನ ಚಲ ಪ್ರೇಮಾತಿಶಯಗಳನ್ನು ಅಲ್ಲಿ. ಬದಲಿಗೆ ಮಹೋನ್ನತನನ್ನೇ ಪ್ರತಿಭಟಿಸಿದರು ಕೆಂಗಡಲ ಬಳಿ. ನೋಡಿ, ಇವತ್ತು ಕೀರ್ತನಗರ ಹೇಳ್ತಾನೆ, ಹೇಗೆ ನಮ್ಮ ಪಿತೃರು ಅವಿಧೇಯರಾದ್ರು, ನಾವು ಹಾಗೆ ಅವಿಧೇಯರಾಗಬಾರ್ದು. ಏಕೆಂದರೆ ದೇವರ ಪ್ರೇಮಾತಿಶಯಗಳನ್ನು ಅವರು ಗಮನಿಸಲಿಲ್ಲ, ಸ್ಮರಿಸಲಿಲ್ಲ. ಅಥವಾ ಆ ಕೆಂಗಡಲ ಬಳಿ ಅವರು ಗುಣಗುಟ್ಟಿದರು, ಮಹೋನ್ನತನನ್ನೇ ಪ್ರತಿಭಟಿಸಿದರು. ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ವಾಕ್ಯ 57 ಅಂತ ಕಾಣುತ್ತೆ. ದೇವರ ವಿರೋಧ 57, 51 ಇದೆ. ದೇವರ ವಿರೋಧ ನಾವು ಪ್ರತಿಭಟಿಸಬಾರ್ದು. ಯಾಕಂದ್ರೆ ನೋಡೋಣ, ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ ವಾಕ್ಯ 51. ಸ್ತೇಫನನ್ನು ಮುಂದುವರಿದು, ಎಷ್ಟು ಹಠಮಾರಿಗಳು ನೀವು, ಎಂಥ ಕಠಿಣ ಹೃದಯಿಗಳು ನೀವು, ದೇವರ ಸಂದೇಶಕ್ಕೆ ಎಷ್ಟು ಕಿವುಡರು ನೀವು. ನಿಮ್ಮ ಪೂರ್ವಜರಂತೆ ನೀವು ಸಹ ಪವಿತ್ರಾತ್ಮ ಅವರನ್ನು ಯಾವಾಗಲೂ ಪ್ರತಿಭಟಿಸುತ್ತೀರಿ. ಯು ಪ್ರೊಟೆಸ್ಟ್ ಅಗೇನ್ಸ್ಟ್ ಗಾಡ್. ನೋಡಿ, ಕಠಿಣ ಹೃದಯ, ಹಠಮಾರಿತನ, ದೇವರ ಸಂದೇಶಕ್ಕೆ ಕಿವುಡರಾದವರು ಅವರು ಪವಿತ್ರಾತ್ಮರಿಗೆ ಪ್ರತಿಭಟಿಸುತ್ತಾರೆ, ಪವಿತ್ರಾತ್ಮ ಅವರನ್ನು ಪ್ರತಿಭಟಿಸುತ್ತಾರೆ. ಅದಕ್ಕಾಗಿ ಈ ಕೀರ್ತನೆಕಾರ ಹೇಳ್ತಾ ಇದ್ದಾನೆ, ಸ್ಮರಿಸಲಿಲ್ಲ ನಿನ್ನ ಅಚಲ ಪ್ರೇಮಾತಿಶಯಗಳನ್ನು, ಬದಲಿಗೆ ಮಹೋನ್ನತನನ್ನೇ ಪ್ರತಿಭಟಿಸಿದರು ಕೆಂಗಡಲ ಬಳಿ. ಆದರೂ ತನ್ನ ನಾಮ ಪ್ರಯುಕ್ತ ರಕ್ಷಿಸಿದನವರನ್ನು ಪ್ರಕಟಿಸಿದ ನಾಥ ಹೀಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು. ಆದರೂ ತನ್ನ ನಾಮ ಪ್ರಯುಕ್ತ ರಕ್ಷಿಸಿದನವರನ್ನು ಪ್ರಕಟಿಸಿದ ನಾಥ ಹೀಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು. ಒಣಗಿ ಹೋಯಿತ ಕೆಂಗಡಲು ಆತನ ಗದರಿಕೆಗೆ, ದಾಟಿಸಿದನ ಸಾಗರವನು ಅಡವಿಯೋ ಎಂಬ ಹಾಗೆ. ಏನ್ ಮಾಡಿದ್ರು ದೇವರು? ಆ ಕೆಂಗಡಲನ್ನು ಒಣಗಿಸಿದ್ರು. ಆ ಸಾಗರವನ್ನು ಹೇಗೆ ದಾಟಿಸಿದರು ಅಂದರೆ, ಹೇಗೆ ಅಡವಿಯಲ್ಲಿ ದಾಟಿಸ್ತಾರೆ ಎಂಬುದಾಗಿ ದಾಟಿಸಿದ್ರು. ಅಂದರೆ ಆ ನೀರಿನ ಶಕ್ತಿಯನ್ನು ದೇವರು ನಿಷ್ಕ್ರಿಯಗೊಳಿಸಿ ತನ್ನ ಜನರನ್ನು ಅದರ ಮೂಲಕ ಆಶೀರ್ವದಿಸಿದರು. ತಪ್ಪಿಸಿದನವರನ್ನು ವೈರಿಗಳ ಕೈಯಿಂದ, ರಕ್ಷಿಸಿದನು ಆ ಶತ್ರುಗಳ ಹಿಡಿತದಿಂದ. ದೇವರು ನಮ್ಮನ್ನು ತಮ್ಮ ವೈರಿಗಳ ಕೈಯಿಂದ ಸದಾ ರಕ್ಷಿಸುತ್ತಾರೆ. ವೈರಿಗಳ ಆ ಶತ್ರುಗಳ ಹಿಡಿತದಿಂದ ಕಾಪಾಡುತ್ತಾರೆ. ಮುಳುಗಿತು ಜಲರಾಶಿಯ ಶತ್ರುಗಳನ್ನು, ಮುಳುಗಿಸಿತು ಜಲರಾಶಿ ಆ ಶತ್ರುಗಳನ್ನು, ಉಳಿಯಗೊಳಿಸಲಿಲ್ಲ ಅವರಲ್ಲೊಬ್ಬನನು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವಿಲ್ಲಿ ನೋಡ್ತೀವಿ ಹೇಗೆ ದೇವರು ಇಸ್ರಾಯೇಲ್ ಜನರನ್ನು ಆ ಕೆಂಗಡಲಿನಿಂದ
ಬಿಡುಗಡೆ ಮಾಡಿ ತಂದರು, ದಾರಿ ಮಾಡಿ ತಂದರು. ಅದನ್ನು ನೆನೆಸಿಕೊಳ್ತಾನೆ ಕೀರ್ತನಕಾರ. ಏನಂತ ನೆನೆಸಿಕೊಳ್ತಾನೆ? ತಪ್ಪಿಸಿದನವರನ್ನು ವೈರಿಗಳ ಕೈಯಿಂದ. ವೈರಿಗಳು ಯಾರು? ಆ ಈಜಿಪ್ಟಿನವರು. ರಕ್ಷಿಸಿದನು ಶತ್ರುಗಳ ಹಿಡಿತದಿಂದ. ಮುಳುಗಿಸಿತು ಜಲರಾಶಿ ಆ ಶತ್ರುಗಳನ್ನು, ಉಳಿಯಗೊಳಿಸಲಿಲ್ಲ ಅವರಲ್ಲೊಬ್ಬನನ್ನು. ಆ ಶತ್ರುಗಳು ಆ ಸಮುದ್ರದಲ್ಲಿ ನಾಶವಾಗಿ ಹೋದರು. ಅಂದರೆ ದೇವರು ನಮ್ಮ ಜೊತೆ ಇದ್ರೆ ಆ ಜಯ ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ನಾವು ದೇವರ ಜೊತೆ ಬಾಳಬೇಕು. ಪ್ರಾರ್ಥನೆ, ವಿಶ್ವಾಸ, ಸಂಸ್ಕಾರಗಳು, ದೇವರ ವಾಕ್ಯದ ಮೂಲಕ ನಮ್ಮ ಜೀವನವನ್ನು ನಾವು ಕಟ್ಟತಕ್ಕದ್ದು. ಆಗ ನಂಬಿದರು ಪ್ರಭುವಿನ ಮಾತನು, ಮಾಡಿದ ರಾಗ ಆತನ ಗುಣಗಾನವನು. ಆದರೆ ಮರೆತರು ಬೇಗನೆ ಆತನ ಸತ್ಕಾರ್ಯಗಳನ್ನು, ಕಾಯದೆ ಹೋದರು ಆತನ ಸಂಕಲ್ಪ ಸಾಧನೆಯನ್ನು. ನಾವು ಕೂಡ ಅವರಂತೆ ಮಾಡ್ತೀವಿ. ಕೆಲವು ಸಾರಿ ದೇವರ ಕರುಣೆಯನ್ನು ಬೇಗನೆ ಮರೆತೋಗ್ಬಿಡ್ತೀವಿ. ನಾವು ಮರೆತೋಗ್ಬಾರ್ದು. ಏಕೆಂದರೆ ಆಗ ನಂಬಿದರು ಮಾತನು, ಅವರ ಗುಣಗಾನ ಮಾಡಿದರು. ಆ ಗುಣಗಾನ, ಸ್ತುತಿ, ಸ್ತೋತ್ರ ಕೇವಲ ಕ್ಷಣಿಕವಲ್ಲ. ಆದರೆ ಮರೆತರು ಬೇಗನೆ ಆತನ ಸತ್ಕಾರ್ಯಗಳನ್ನು, ಕಾಯದೆ ಹೋದರು ಆತನ ಸಂಕಲ್ಪ ಸಾಧನೆಯನ್ನು. ಆಶಾಪಾಶಗಳಿಗೆ ಈಡಾದರು ಅಡವಿಯೋಳು, ದೇವನನ್ನೇ ಪರಿಶೋಧಿಸಿದರು ಅರಣ್ಯದಳು. ಆಶಾಪಾಶಗಳಿಗೆ ಈಡಾದರು ಅಡವಿಯೋಳು, ದೇವನನ್ನೇ ಪರಿಶೋಧಿಸಿದರು ಅರಣ್ಯದಳು. ಏನಾದರೂ ಕೆಲವು ಸರಿ ನಾವು ಆಶಾಪಾಶಗಳಿಗೆ ಎಡೆ ಕೊಟ್ಟಾಗ ಅವರು ಏನು ಮಾಡಿದ್ರು? ಏನು ಆಶೆ ಅವರಿಗೆ ಬಂತು? ಅವರಿಗೆ ಆಶೆ, ತಿನ್ನುವ ಆಶೆ ಬಂತು. ಇಲ್ಲಿ ನಮಗೆ ಮಾಂಸ ಇಲ್ಲ, ಅದು ಇಲ್ಲ, ಇದಿಲ್ಲ, ಮನ್ನ ತಿಂದು ತಿಂದು ಸಾಕಾಯಿತು ಅಂತೇಳಿ ಗೊಣ ಮುಟ್ಲಿಕ್ಕೆ ಆರಂಭಿಸಿದ್ರು. ಆದ್ದರಿಂದ ಏನಾಯಿತು? ಆಶಾಪಾಶಗಳಿಗೆ ಈಡಾದರು ಅಡವಿಯೋಳು, ದೇವನನ್ನೇ ಪರಿಶೋಧಿಸಿದರು ಅರಣ್ಯದಳು. ಆದರೆ ದೇವರು ಏನು ಮಾಡಿದರು? ದೇವರು ಎಷ್ಟು ಪ್ರೀತಿ ಭರಿತ, ದಯಾಪೂರಿತ. ನೋಡಿ, ಮೊದಲ ವಾಕ್ಯ ನಾವು ಓದಿದ್ವಿ, ಪ್ರಭು ದಯಾಪೂರಿತ, ಆತನ ಪ್ರೀತಿ ಶಾಶ್ವತ, ತೋರಿ ಆತನಿಗೆ ನಿಮ್ಮ ಸ್ತೋತ್ರ ಕೃತಜ್ಞತ. ಏನ್ ಮಾಡಿದ? ಪೂರೈಸಿದನಾಥ ಅವರ ಕೋರಿಕೆಯನ್ನು. ದೇವರು ನಮ್ಮ ಮೊರೆಯನ್ನು ಆಲಿಸಿಯೇ ಆಲಿಸುತ್ತಾರೆ. ಕಳುಹಿಸಿದನಾದರೆ ಭೀಕರ ರೋಗವನ್ನು. ಅಸೂಯಗೊಂಡರು ಪಾಳೆಯದಳು ಮೋಶೆಯ ಮೇಲೆ, ಪ್ರಭುವಿಗೆ ಪ್ರತಿಷ್ಠಿತನಾದ ಆ ಆರೋನನ ಮೇಲೆ. ಅವರೇನ್ ಮಾಡಿದ್ರು? ಅಸೂಯಗೊಂಡರು. ಯಾರ ಮೇಲೆ? ಪಾಳೆಯದಳು ಮೋಶೆಯ ಮೇಲೆ. ಮೋಶೆ ಅವರನ್ನು ನಡೆಸ್ತಿದ್ದ. ಕೆಲವು ಸರಿ ಜನರು ನಮ್ಮ ಮೇಲೆ ಅಸೂಯಗೊಳ್ಳುತ್ತಾರೆ, ಅಥವಾ ಕುಟುಂಬಸ್ಥರ ಮೇಲೆ ಅಸೂಯಗೊಳ್ಳುತ್ತಾರೆ. ಇವೆಲ್ಲ ಎಲ್ಲ ಕಡೆ ಇರುವಂಥದ್ದು, ಹೊಸತೇನು ಅಲ್ಲ. ಮೋಶೆ ಅಷ್ಟು ಅವರಿಗೆ ಉಪಕಾರ ಮಾಡಿದ್ರು, ಜೊತೆಗಿದ್ರು. ಮೋಶೆ ವಿರುದ್ಧ ಅವರು ಗುಣ ಹುಟ್ಟಿದ್ರು, ಆರೋನನ ವಿರುದ್ಧ ಮಾತನಾಡಲು ಆರಂಭಿಸಿದ್ರು. ಅವಾಗೇನಾಯಿತು? ಭೂಮಿ ಬಾಯಿದೆರೆದು ನುಂಗಿತು ದಾತಾನನನು, ಮುಚ್ಚಿಬಿಟ್ಟಿತು ಅಭಿರಾಮನ ಕಡೆಯವರನು. ಅಂದರೆ ಏನಾಯಿತು? ಅವರು ತಾವು ಮಾಡಿದ ಕ್ರಿಯೆಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿದರು. ಆ ಜನರ ಮಧ್ಯದಲ್ಲಿ ಬೆಂಕಿ ಹಬ್ಬಿತು, ಅಗ್ನಿ ಜ್ವಾಲೆ ದಹಿಸಿ ಬಿಟ್ಟಿತು ಆ ದುಷ್ಟರನು. ಹೊರೇಬಿನಲ್ಲಿ ಮಾಡಿದರು ಬಸವನನು, ಆರಾಧಿಸಿದರು ಆ ಎರಕದ ಶಿಲೆಯನು. ಹೊರೇಬಿನಲ್ಲಿ ಮಾಡಿದರು ಬಸವನನು, ಆರಾಧಿಸಿದರು ಆ ಎರಕದ ಶಿಲೆಯನು. ನೋಡಿ, ಏನು ಮಾಡಿದರು? ಆ ಹೊರೇಬಿನಲ್ಲಿ ಅವರೇನು ಮಾಡಿದರು? ಮೋಶೆ, ದೇವರು ಕರೆದ್ರು. ಮೋಶೆ ಬೆಟ್ಟಕ್ಕೆ ಹೋಗಿದ್ದ ಮೇಲೆ 10 ಆಜ್ಞೆಗಳನ್ನು ತೆಗೆದುಕೊಂಡು ಬರಲಿಕ್ಕೆ. ಆದರೆ ಇಲ್ಲಿ ಈ ಜನರು ಆರೋನನ ತಲೆಯನ್ನು ಕೆಡಿಸ್ಬಿಟ್ಟು ಅವರು ಬಸವನನ್ನು ಆರಾಧಿಸ್ತಾರೆ. ಅಂದರೆ ಇದರ ಅರ್ಥ ಎಲ್ಲ ಅವರಲ್ಲಿರುವ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ಒಂದು ವಿಗ್ರಹವನ್ನು ಅವರು ಮಾಡ್ತಾರೆ. ಆರಾಧಿಸಿದರು ಎರಕದ ಶಿಲೆಯನ್ನು. ನಿಜವಾದ ದೇವರನ್ನು ಮರೆತು ಬಿಟ್ಟು ತಮ್ಮ ಕೈ ಕಾರ್ಯಗಳಿಂದ ಮಾಡಿದ ವಿಗ್ರಹವನ್ನು, ಅಂದರೆ ಆ ಬಸವನನ್ನು ಅವರು ಆರಾಧಿಸುತ್ತಾರೆ. ಈ ಪರಿ ತೊರೆದು ಬಿಟ್ಟರು ತಮ್ಮ ಮಹಿಮಾ ದೇವರನ್ನು. ಅವರು ದೇವರನ್ನು ತೊರೆದು ಬಿಟ್ಟರು. ಆರಿಸಿಕೊಂಡರು ಹುಲ್ಲು ತಿನ್ನುವ ಬಸವನ ವಿಗ್ರಹವನ್ನು. ಆದ್ದರಿಂದ ಯಾವುದೇ ಪ್ರಾಣಿ ಪಕ್ಷಿಗಳು ದೇವರಾಗಲು ಸಾಧ್ಯವಿಲ್ಲ. ಅದು ದೇವರ ಸೃಷ್ಟಿ. ಅದನ್ನು ನಾವು ಪ್ರೀತಿಸ್ತೀವಿ, ಜೀವಿಸ್ತೀವಿ. ಆದರೆ ಜೀವ, ಪ್ರಾಣ, ಶ್ವಾಸ ಕೊಟ್ಟ ದೇವರು, ಆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಶ್ವಾಸ ಕೊಟ್ಟ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಮರೆತು ಬಿಟ್ಟರವರು ತಮ್ಮ ಮುಕ್ತಿದಾತ ದೇವನನ್ನು, ಈಜಿಪ್ಟಿನಲ್ಲಾತ ಎಸಗಿದ ಮಹತ್ ಕಾರ್ಯಗಳನ್ನು. ನೋಡಿ, ಅವರೇನು ಮಾಡಿದ್ರು? ಈಜಿಪ್ಟಿನಲ್ಲಿ ದೇವರು ಎಷ್ಟೋ ಅದ್ಭುತ ಕಾರ್ಯಗಳನ್ನು ಅವರು ಮಾಡಿದ್ರು. ಅದೆಲ್ಲವನ್ನು ಈಗ ಮರೆತು ಬಿಟ್ರು. ಈಗ ತಮಗೆ ಬೇಕಾದ ಹಾಗೆ ಜೀವಿಸಲು ಆರಂಭಿಸಿದರು.
ಹಾಮ ನಾಡಿನಲ್ಲಿ ಮಾಡಿದ ಅದ್ಭುತಗಳನ್ನು, ಕೆಂಗಡಲ ಬಳಿ ನಡೆದ ಘೋರ ಕೃತ್ಯಗಳನ್ನು ಎಂತಲೇ ಸಂಹರಿಸುವೆ ಎನ್ನಲು ಪ್ರಭು ಅವರನು. ಆಪ್ತ ಮೋಶೆಯು ಮಧ್ಯಸ್ಥನಾಗಿ ಬಂದನು, ಸಂಹರಿಸದಂತೆ ಶಮನಗೊಳಿಸಿದನ ಕೋಪವನ್ನು. ನೋಡಿ, ಮೋಶೆಯ ಮೇಲೆ ಅಸೂಯೆ ಪಟ್ಟರು, ಆರೋನನ ಮೇಲೆ ಅಸೂಯೆ ಪಟ್ಟರು, ದೇವರು ಈ ಜನರ ಮೇಲೆ ಕೋಪಗೊಂಡರು. ಅವರನ್ನು ನಾಶ ಮಾಡದಂತೆ ಮೋಶೆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ದೇವರು ಹೇಳಿದ್ರು, ಈ ಜನರನ್ನು ಸಂಹರಿಸಿ ಬಿಡುವೆ. ಆ ಮೋಶೆ ಮಧ್ಯಸ್ಥನಾಗಿ ದೇವರಲ್ಲಿ ಬೇಡಿಕೊಳ್ತಾನೆ, ಸಂಹರಿಸದಂತೆ ಶಮನಗೊಳಿಸಿದನ ದೇವರ ಕೋಪವನ್ನು. ಅವರು ಬೇಡವೆಂದರು ಆ ಚೆಲುವಿನ ನಾಡವನ್ನು, ನಂಬದೆ ಹೋದರು ಅವನಿತ್ತ ವಾಗ್ದಾನವನ್ನು. ನಾವು ಅನೇಕ ಬಾರಿ ದೇವರ ವಾಗ್ದಾನವನ್ನು ನಂಬದೇ ಹೋಗ್ತೀವಿ. ಈ ಬೈಬಲ್ ಗ್ರಂಥದಲ್ಲಿ ಅನೇಕ ವಾಗ್ದಾನಗಳಿವೆ. ವಾಗ್ದಾನಗಳನ್ನು ನಾವು ನಂಬತಕ್ಕದ್ದು. ನಂಬದೇ ಹೋದರೆ ನಮ್ಮ ಆ ಒಂದು ಬಲಹೀನತೆ ಅಥವಾ ನಮ್ಮ ದುರಂತ ಅನ್ಬಹುದು. ಸೊ ಅವರ ವಾಗ್ದಾನಗಳು, ಅನೇಕ ವಾಗ್ದಾನಗಳಿವೆ ಬೈಬಲಲ್ಲಿ. ಕೀರ್ತನೆಗಳು ಕೂಡ ವಾಗ್ದಾನಗಳು, ನಮಗೆ ವಾಗ್ದಾನದ ಹಾದಿಯಲ್ಲಿ ನಡೆಸ್ತಾ ಇವೆ. ಅವರು ಬೇಡವೆಂದರು ಚೆಲುವಿನ ನಾಡನ್ನು, ನಂಬದೆ ಹೋದರು ಅವನಿತ್ತ ವಾಗ್ದಾನವನು. ಹುಟ್ಟಿದರು ತಮ್ಮ ಗುಡಾರಗಳಲ್ಲಿ, ನಂಬಿಕೆ ಇಡಲಿಲ್ಲ ಆತನ ಮಾತಿನಲ್ಲಿ. ನೋಡಿ, ದೊಡ್ಡ ರೋಗ ಗುಣಗುಟ್ಟುವುದು. ದೇವರ ವಿರೋಧ ಗುಣಗುಟ್ಟಲೇಬೇಡಿ. ಗುಣಗುಟ್ಟಿದರು ಅವರು ಗುಡಾರಗಳಲ್ಲಿ, ಹಾಗೂ ನಂಬಿಕೆ ಇಡಲಿಲ್ಲ ಆತನ ಮಾತಿನಲ್ಲಿ. ಈ ಕಾರಣ ಆಣೆ ಇಟ್ಟನು ಕೈ ಎತ್ತಿ, ಬೀಳ ಮಾಡುವೆನು ನಿಮ್ಮನ್ನು ಅಡವಿಯಲಿ. ಈ ಕಾರಣ ಆಣೆ ಇಟ್ಟನು ಕೈ ಎತ್ತಿ, ಬೀಳ ಮಾಡುವೆನು ನಿಮ್ಮನ್ನು ಅಡವಿಯಲಿ. ಚದರಿಸುವೆನು ನಿಮ್ಮ ಸಂತಾನವನ್ನು ಹೊರನಾಡುಗಳಲ್ಲಿ, ಅಳಿದು ಹೋಗುವರವರು ಅನ್ಯ ಜನಾಂಗಗಳ ಮಧ್ಯೆಯಲ್ಲಿ. ಅದರಿಂದ ನೀವು ಈ ರೀತಿ ದೇವರಿಗೆ ವಿರೋಧ ಹೋದ್ದರಿಂದ ಚದುರಿ ಹೋಗುವಿರಿ. ಅನೇಕ ಬಾರಿ ನಾವು ಅಲೆಮಾರಿಗಳಾಗ್ತೀವಿ, ಊರು ಬಿಟ್ಟು ಹೋಗ್ತೀವಿ, ಅಥವಾ ಅನೇಕ ಬಾರಿ ದೇವರಿಂದ ದೂರ ಹೋದಾಗ ಆ ಮರುಭೂಮಿ ಅನುಭವ ನಮಗಾಗುತ್ತೆ. ಬಾಳ್ ಪೆಗೋರ ದೇವತೆಯ ಊಳಿಗದವರಾದರು. ಬಾಳ್ ಪೆಗೋರ ದೇವತೆಯ ಅಂದರೆ ಶಕ್ತಿ ಇಲ್ಲದ, ಮಾತನಾಡಲು ಬಾರದ, ಯಾವುದೇ ಪ್ರಯೋಜನಕ್ಕಿಲ್ಲದ ಅಂಥ ದೇವತೆಯ ಬಳಿ ಅವರು ಹೋದರು. ಸತ್ತವರಿಗೆ ಅರ್ಪಿಸಿದ ಬಲಿಯನ್ನು ಉಣ್ಣುವವರಾದರು. ಅವರು ಇಂಥ ಬೇಡವಾದ ಕೃತ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. ಅವರ ಅಕ್ರಮ ನಡತೆ ಪ್ರಭುವನ್ನು ಕೆಣಕಿತು, ಭೀಕರ ವ್ಯಾಧಿ ಅವರ ಮಧ್ಯೆ ಹಬ್ಬಿತು. ಯಾವಾಗ ನಮ್ಮ ನಡತೆ ಅಕ್ರಮವಾಗುತ್ತೆ, ಭೀಕರ ವ್ಯಾಧಿ ಬರುತ್ತೆ. ಇವತ್ತು ವ್ಯಾಧಿ ದೇವರು ಕೊಡುವುದಿಲ್ಲ, ನಾವು ನಮ್ಮ ಅಕ್ರಮ ಯೋಚನೆ, ಅಕ್ರಮ ನಡತೆ, ನಕಾರಾತ್ಮಕ ಚಿಂತನೆಗಳಿಂದ ಅಥವಾ ಪೂರ್ವಗ್ರಹ ಪೀಡಿತದಿಂದ ನಾವು ರೋಗಿಗಳಾಗ್ತೀವಿ. ಅನೇಕ ಬಾರಿ ನಮ್ಮ ಸಮಸ್ಯೆ ಇದಾಗಿದೆ. ಫಿನೆಹಾಸನೆದ್ದು ದಂಡಿಸಿದೊಡನೆ ನಿಂತು ಹೋಯಿತು ಆ ಘೋರ ಬೇನೆ. ಆತ ಮಾಡಿದ ನೈಪುಣ್ಯ ಆಯಿತು ತಲತಲಾಂತರಕ್ಕೂ ಗಣ್ಯ. ಮೆರಿಬಾ ನದಿಯ ಬಳಿ ರೇಗಿಸಿದ ರಾತನನು, ಹೀಗೆ ಬರಮಾಡಿದರು ಮೋಶೆಗೂ ಹಾನಿಯನು. ನಿಂತರಾಗ ದೇವರ ಆತ್ಮನಿಗೆ ವಿರೋಧವಾಗಿ ನುಡಿಯಬೇಕಾಯಿತು ಮೋಶೆಯು ಅವಿವೇಕವಾಗಿ. ನಿಂತರಾಗ ಅವರು ಮೋಶೆಗೆ ವಿರೋಧವಾಗಿ, ದೇವರ ಆತ್ಮನಿಗೆ ವಿರೋಧವಾಗಿ. ನಾನು ಆವಾಗ ಓದಿದೆ, ಪ್ರೇಷಿತರ ಕಾರ್ಯಕಲಾಪಗಳು 7:51. ಎಂಥ ಕಠಿಣ ಹೃದಯಗಳು ನೀವು, ಎಂಥ ಕಪಟಿಗಳು ನೀವು, ದೇವರ ಆತ್ಮವನ್ನು ಪ್ರತಿಭಟಿಸುತ್ತೀರಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಿಂತರಾಗ ದೇವರ ಆತ್ಮನಿಗೆ ವಿರೋಧವಾಗಿ. ನಾನು ದೇವರ ಆತ್ಮನಿಗೆ ವಿರೋಧವಾಗಿ ಜೀವಿಸ್ತಾ ಇದ್ದೀನ? ನನ್ನ ಜೀವನ ನನಗೆ ಬೇಕಾದ ರೀತಿಯಲ್ಲೇ ನಾನು ಬಿದ್ದುಕೊಂಡಿದ್ದೀನ? ಅಥವಾ ಅದೇ ಸರಿ ಅಂತ ಯೋಚನೆ ಮಾಡ್ತಾ ಇದ್ದೀನ? ಅಥವಾ ಪಾಪದಲ್ಲೇ ನಾನು ಮುಳುಗಿ ಹೋಗಿದ್ದೀನ, ಅಲ್ಲಿಂದ ಹೊರಗಡೆ ಎದ್ದು ಬರ್ತಾ ಇದ್ದೀನ? ನುಡಿಯಬೇಕಾಯಿತು ಮೋಶೆಯು ಅವಿವೇಕವಾಗಿ. ಅನುಸರಿಸಲಿಲ್ಲ ಅವರು ಪ್ರಭುವಿನ ಆಜ್ಞೆಯನ್ನು, ಆತ ಸಂಹರಿಸಲಿಲ್ಲ ಶೋಧಿಸಿದ ಜನರನ್ನು. ಅನ್ಯ ಜನರೊಡನೆ ಅವರು ಕಲೆತು ಬೆರೆತು ಹೋದರು, ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಏನು ಮಾಡಿದರು? ದೇವರ ಆಜ್ಞೆಯನ್ನು ಅನುಸರಿಸದೆ ಅವರು ಅನ್ಯ ಜನರೊಡನೆ ಸೇರಿ ಅವರ ಆಚಾರ ವಿಚಾರ ಅಂದರೆ ದುರಾಚಾರಗಳಲ್ಲಿ ಮುಳುಗಿ ಹೋದರು. ಅದು ಅವರಿಗೆ ಮುಳುವಾಯಿತು. ಪೂಜೆ ಮಾಡಿದರು ಆ ಜನರ ವಿಗ್ರಹಗಳಿಗೆ, ಉರುಲಾದವು ಆ ವಿಗ್ರಹಗಳೇ ಅವರಿಗೆ. ನೋಡಿ, ಅವರೇನು ಮಾಡಿದರು? ಆ ವಿಗ್ರಹಗಳಿಗೆ ಪೂಜೆ ಮಾಡಿದರು, ಅದೇ ಉರುಲಾಯಿತು. ನಿಜ ದೇವರನ್ನು ನಾವು ಬಿಟ್ಟು ಹೋಗಬಾರ್ದು. ತಮ್ಮ ಪುತ್ರ ಪುತ್ರಿಯರನ್ನೇ ಅರ್ಪಿಸಿದರು, ದೆವ್ವಭೂತಗಳಿಗೆ ಅವರನ್ನು ಬಲಿ ಕೊಟ್ಟರು. ತಮ್ಮ ಪುತ್ರ ಪುತ್ರಿಯರನ್ನೇ ಅರ್ಪಿಸಿದರು. ನಿಮಗೊತ್ತು, ಅನೇಕ ಕಡೆ ಮಾನವ ಬಲಿ ಇತ್ತು.
ಹಿಂದಿನ ಕಾಲದಲ್ಲಿ ನಾವು ನೋಡ್ತಿದ್ವಿ, ಇವು ಗುಪ್ತವಾಗಿಯೂ ನಡೀತಾ ಇರ್ಬೋದು. ಆದರೆ ಅವರೇನು ಮಾಡಿದ್ರು, ಇಂಥ ಅಸಹ್ಯ ಕಾರ್ಯಗಳು ಅವರು ಒಳಗಾದರು, ಅವರು ಅಶುದ್ಧರಾದರು. ನೋಡಿ, ದೆವ್ವ ಭೂತಗಳಿಗೆ ಅವರನ್ನು ಬಲಿ ಕೊಟ್ಟರು. ಯಾರನ್ನು? ತಮ್ಮ ಪುತ್ರ ಪುತ್ರಿಯರನ್ನೇ ಅರ್ಪಿಸಿದರು. ಸುರಿಸಿದರು ತಮ್ಮ ಮಕ್ಕಳ ನಿರ್ದೋಷ ರಕ್ತವನ್ನು, ಏನು ಗೊತ್ತಿಲ್ಲದ ಮಕ್ಕಳ ನಿರ್ದೋಷ ರಕ್ತವನ್ನು ಬಲಿ ಕೊಟ್ಟರು. ಕಾನಾನ್ಯರ ವಿಗ್ರಹಗಳಿಗೆ ಅವರನ್ನು ಕೊಲೆ ಮಾಡಿದ್ದಾರಿಂಥ ಕೊಲೆಗಳಿಂದ ದೇಶವನ್ನು. ಇವತ್ತು ಕೊಲೆಗಳಿಂದ ದೇಶ ಹೊಲೆಯಾಗುತ್ತದೆ, ಅಶುದ್ಧವಾಗುತ್ತದೆ. ಅದರಿಂದ ಯಾರನ್ನು ಕೊಲ್ಲುವ ಅಧಿಕಾರ ಇರಬಹುದು, ಗರ್ಭದಲ್ಲಿರುವ ಮಗುವಿಂದ ಹಿಡಿದು ಕೊನೆಯ ವಯಸ್ಸಿನ ಇರುವವರೆಗೂ ಯಾರನ್ನು ಯಾರು ಕೊಲ್ಲಲು ಅಥವಾ ಈ ಪ್ರಾಣದ ಮೇಲೆ ಅಧಿಕಾರವನ್ನು ದೇವರು ಕೊಟ್ಟಿಲ್ಲ. ಅದರಿಂದ ಇಂಥವುಗಳಿಂದ ದೇಶ ಹೊಲೆ ಆಗುತ್ತದೆ. ಅಶುದ್ಧರಾದರವರು ತಮ್ಮ ದುಷ್ಕೃತ್ಯಗಳಿಂದ, ದೇವದ್ರೋಹಿಗಳಾದರೂ ದುರಾಚಾರಗಳಿಂದ. ಇವತ್ತು ದುಷ್ಕೃತ್ಯಗಳು ಅಶುದ್ಧತೆಯನ್ನು ತರುತ್ತವೆ, ದುರಾಚಾರ ದೇವದ್ರೋಹಿಯಾಗುವಂತೆ ಮಾಡುತ್ತೆ. ಕೆರಳಿತು ಕೋಪ ಜನರ ಮೇಲೆ ಪ್ರಭುವಿಗೆ, ತನ್ನವರ ನಡತೆ ಅಸಹ್ಯವಾಯಿತು ಆತನಿಗೆ. ಈಗ ದೇವರು ನೋಡಿ ಸುಮ್ಮನೆ ಇರ್ತಾರ? ನಾನು ನಿಮ್ಮ ಥರ ಸುಮ್ಮನೆ ಇರ್ತೀನಿ ಅಂತ ಯೋಚನೆ ಮಾಡಿದ್ದೀರಾ? ದೇವರಿಗೆ ಅವರ ಮೇಲೆ ಕೋಪ ಬಂತು, ತನ್ನವರ ನಡತೆ ಅಸಹ್ಯವಾಯಿತು. ಇವತ್ತು ಅಸಹ್ಯ ನಡತೆ ದೇವರಿಗೆ ಕೋಪ ತರುತ್ತೆ. ಎಂತಲೇ ಒಪ್ಪಿಸಿದನವರನ್ನು ಅನ್ಯ ರಾಷ್ಟ್ರಗಳ ಕೈಗೆ, ಹಾಗೆ ಮಾಡುತ್ತಿದ್ದವರೇ ಅಧಿಕಾರಿಗಳಾದರವರಿಗೆ. ಈಗ ಅನ್ಯ ರಾಷ್ಟ್ರಗಳಿಗೆ ಕೊಟ್ಟಾಗ ಏನಾಯಿತು? ಹಾಗೆ ಮಾಡುತ್ತಿದ್ದವರೇ ಅಧಿಕಾರಿಗಳಾದರು ಅಂತ ಒಂದು ಕಷ್ಟ ಸಂಕಷ್ಟ ಅವರಿಗೆ ಬಂತು. ನಮಗೂ ಬರುತ್ತೆ, ಬಂದಿದೆ, ಬರಲು ಸಾಧ್ಯವಿದೆ. ಗುರಿಯಾದರೂ ಶತ್ರು ಶೋಷಣೆಗೆ ಕುಗ್ಗಿ ಹೋದವರು ಅವರ ಕೈ ಕೆಳಗೆ. ನೋಡಿ, ಅವರು ಏನು ಮಾಡಿದ್ರು? ಈ ವ್ಯಕ್ತಿಗಳು ದೇವರ ಜೊತೆಗಿರಬೇಕಾಗಿತ್ತು, ದೇವರ ಸಾನ್ನಿಧ್ಯದಲ್ಲಿರಬೇಕಾಗಿತ್ತು, ಪ್ರಭುವಿನ ಆಜ್ಞೆಯಂತೆ ಜೀವಿಸಬೇಕಾಗಿತ್ತು. ಆದರೆ ಶತ್ರು ಶೋಷಣೆಗೆ ಗುರಿಯಾಗಿ ಕುಗ್ಗಿ ಹೋದರು. ನಾವು ದೇವರಿಂದ ದೂರ ಸರಿಬಾರದು. ಪ್ರಭು ಪದೇ ಪದೇ ವಿಮುಕ್ತಗೊಳಿಸಿದನಾದರೂ ಪರ್ಯಾಲೋಚಿಸದೆ ಪ್ರತಿಭಟನೆ ಮಾಡಿದವರು. ನೋಡಿ, ಇವತ್ತು ಪ್ರಭು ಪ್ರೀತಿ ತೋರಿಸ್ತಾರೆ, ಆದರೆ ಪ್ರಭುವಿಗೆ ವಿರೋಧ ಹೋಗ್ತಾ ಇದ್ದಾರೆ. ಈ ಪರಿಯ ಅಕ್ರಮದ ನಿಮಿತ್ತ ಅವನತಿಗಿಳಿದರು. ನಿನ್ನ ಪ್ರತಿಭಟನೆ ನಿನ್ನ ಅವನತಿ, ದೇವರ ವಿರೋಧ ಪ್ರತಿಭಟನೆ ಅವನತಿ, ದೇವರಿಂದ ದೂರ ಹೋಗಿದ್ದು ಅವನತಿ. ನೋಡಿದ ನಾಥ ಅವರ ಕಷ್ಟ ಕಾರ್ಪಣ್ಯವನ್ನು, ಗಮನಿಸಿದನು ಅವರ ಅರ್ಥನಾದವನು. ಆದರೂ ದೇವರು ಅವರ ಅರ್ಥನಾದ ಕೇಳಿದ್ರು, ಅವರ ಕಷ್ಟ ಕಾರ್ಪಣ್ಯಕ್ಕೆ ನೋಡಿದ್ರು. ನೆನಪಿಗೆ ತಂದುಕೊಂಡನು ತನ್ನ ಒಡಂಬಡಿಕೆಯನ್ನು. ಏಕೆಂದರೆ ದೇವರು ಒಡಂಬಡಿಕೆಗೆ ವಿಶ್ವಾಸಾರ್ಹರಾಗಿದ್ದಾರೆ. ಅದರಿಂದ ದೇವರು ದಯಾಳುತನದಿಂದ ತೋರಿದನವರಿಗೆ ಕರುಣೆಯನ್ನು, ಬಂಧಿಸಿದವರಿಂದಲೂ ದಯೆಯನ್ನು ದೊರಕಿಸಿದನು. ನೋಡಿ, ಅವರಿಗೆ ದಯೆ. ದೇವರು ಈ ಒಂದು ಕೀರ್ತನೆ ನಮಗೆ ದೇವರ ದಯೆ ಅಗಮ್ಯವಾದುದು, ಅಪಾರವಾದುದು, ಅಗಣಿತವಾದುದು, ಅಪರಿಮಿತವಾದುದು. ಯಾರು ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ. ನೋಡಿದನಾತ ಅವರ ಕಷ್ಟ ಕಾರ್ಪಣ್ಯಗಳನ್ನು, ಗಮನಿಸಿದನು ಅವರ ಅರ್ಥನಾದವನು. ನೆನಪಿಗೆ ತಂದುಕೊಂಡನು ತನ್ನ ಒಡಂಬಡಿಕೆಯನ್ನು. ದಯಾಳುತನದಿಂದ ತೋರಿದನು ಅವರಿಗೆ ಕರುಣೆಯನ್ನು, ಬಂಧಿಸಿದವರಿಂದಲೂ ದಯೆಯನ್ನು ದೊರಕಿಸಿದನು. ಹೇ ಪ್ರಭು, ನಮ್ಮ ದೇವ, ನಮ್ಮನ್ನು ಉದ್ಧರಿಸು. ನಾಡು ನಾಡುಗಳಿಂದ ನಮ್ಮ ನೊಂದುಗೂಡಿಸು. ನಿನ್ನ ಪವಿತ್ರ ನಾಮವನ್ನು ನಾವು ಭಜಿಸುವೆವು. ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ಹೆಚ್ಚಳ ಪಡುವೆವು. ಹೇ ಪ್ರಭು, ನಮ್ಮ ದೇವ, ನಮ್ಮನ್ನು ಉದ್ಧರಿಸು. ಇವತ್ತು ನಾವು ಪ್ರೇಯರ್ ಮಾಡಬೇಕು. ಈ ಕೊನೆಯ 47-49 ನಮಗೆ ನಮ್ಮ ಪ್ರಾರ್ಥನೆಯಂತೆ ಕಾಣುತ್ತೆ. ಹೇ ಪ್ರಭು, ನಮ್ಮ ದೇವ, ನಮ್ಮನ್ನು ಉದ್ಧರಿಸು. ನಾಡು ನಾಡುಗಳಿಂದ ನಮ್ಮ ನೊಂದುಗೂಡಿಸು. ನಿನ್ನ ಪವಿತ್ರ ನಾಮವನ್ನು ನಾವು ಭಜಿಸುವೆವು. ನಿನ್ನ ಸ್ತುತಿ ಸ್ತೋತ್ರಗಳಲ್ಲಿ ಹೆಚ್ಚಳ ಪಡುವೆವು. ಇಸ್ರಾಯೇಲಿನ ದೇವನಾದ ಪ್ರಭುವಿಗೆ ಸ್ತೋತ್ರ, ಅನಾದಿಯಿಂದ ಯುಗಯುಗಾಂತರಕ್ಕೂ ಸ್ತೋತ್ರ. ಜನರೆಲ್ಲರೂ ಹೇಳಲಿ ಆಮೇನ್. ಪ್ರಭುವಿಗೆ ಸ್ತೋತ್ರ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅದು 106ನೇ ಕೀರ್ತನೆಯನ್ನು ಧ್ಯಾನಿಸುವಾಗ ವಿಶೇಷವಾಗಿ ನೀವು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆಯ ಮೂಲಕ ಅನೇಕ ವಿಷಯಗಳನ್ನು ನಾವು ಮನನ ಮಾಡಿದ್ವಿ, ಧ್ಯಾನ ಮಾಡಿದ್ವಿ. ಈ ಕೀರ್ತನೆ ಮತ್ತೊಮ್ಮೆ ಓದಿ ನಾವು ಪ್ರಾರ್ಥಿಸಲು ಕೃಪೆ ನೀಡಿರಿ. ಈ ಕೀರ್ತನೆಯನ್ನು ಆಲಿಸುತ್ತಿರುವ ಅಥವಾ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಆ ಮಕ್ಕಳ ದೇಹದಲ್ಲಿರುವ ರೋಗಗಳು, ಬಾಧೆಗಳು, ಪೀಡೆಗಳು, ಪಿಶಾಚಿ ಶಕ್ತಿಗಳು, ಅಂಧಕಾರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಎಲ್ಲ ಅನೈತಿಕತೆಗಳು ಅಥವಾ ಎಲ್ಲ ಥರದ ಅಶ್ಲೀಲತೆಗಳು ಮನಸ್ಸಿನಿಂದ ಬಿಟ್ಟು ಹೋಗಲಿ.
ನಕಾರಾತ್ಮಕ ಚಿಂತನೆಗಳು ಬಿಟ್ಟು ಹೋಗಲಿ. ದೇವರ ಕಾರ್ಯಗಳನ್ನು ಅನುಭವಿಸುತ್ತಾ, ಓದುತ್ತಾ, ಅನುಭವಿಸುತ್ತಾ, ಅನುಕರಿಸುತ್ತಾ ಜೀವಿಸಲು ಶಕ್ತಿ ನೀಡಿರಿ. ಯೇಸುವೇ, ನಿಮ್ಮ ನಾಮದಲ್ಲಿ ಈ ಕೀರ್ತನೆಯ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಹಿಡಿದು ಬರಲಿ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಇದೇ ನಿಮಿಷ ಕಷ್ಟ ಸಂಕಷ್ಟದಲ್ಲಿ ಇದ್ದವರು ಯೇಸು ನಾಮದಲ್ಲಿ ಸ್ಪರ್ಶಿಸಲ್ಪಡಲಿ. ಟಚ್ ದೆಮ್ ಲಾರ್ಡ್, ಟಚ್ ದೆಮ್ ಲಾರ್ಡ್, ಹೀಲ್, ಅನಾಯಿಂಟ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿ. ಸಾಧ್ಯವಾದಷ್ಟು ಜನರಿಗೆ ನಿಮ್ಮ ವಾಟ್ಸಪ್ ಮೊಬೈಲಲ್ಲಿರುವ ಕಾಂಟ್ಯಾಕ್ಟ್ ಅಥವಾ ಫೇಸ್ಬುಕ್ಕಲ್ಲಿರುವ ಕಾಂಟ್ಯಾಕ್ಟಿಗೆ ಈ ಒಂದು ಕೀರ್ತನೆಯ ಲಿಂಕನ್ನು, ಸಂದೇಶದ ಲಿಂಕನ್ನು ಬೇರೆಯವರಿಗೆ ನೀವು ಕಳುಹಿಸಿ ಮತ್ತು ಅವರು ಕೂಡ ಪ್ರಭುವಿನ ಪ್ರೀತಿಯನ್ನು, ದೇವರ ಆಶೀರ್ವಾದವನ್ನು ಅನುಭವಿಸುವಂತಾಗಲಿ. ಆಮೇಲೆ. ದಿವ್ಯವಾಣಿ.